ಹೋರಾಡಿ ದಣಿಯುತ್ತಿದ್ದಾನೆ ಮೂಷಿಕಾಸುರನ ಮದ ಇಳಿಸಿ ಶರಣಾಗತನಾದ ಕ್ರೌಂಚನನ್ನು ತನ್ನ ವಾಹನವನ್ನಾಗಿಸಿ ಮೂಷಿಕ ವಾಹನವಾಗಿದ್ದಾನೆ ಶಿವಪುತ್ರ ವಿನಾಯಕ, ಪಾರ್ವತಿ ಬಾಲ ಗಣಪತಿ, ಅರ್ಧನಾರೀಶ್ವರ ಸಂಜಾತ ವೀರ ವಿನಾಯಕ ಕ್ರೌಂಚದಾನವನ ಅಟ್ಟಹಾಸವನ್ನು ರಣಾಂಗಣದಲ್ಲಿ ಮೆಟ್ಟಿ ನಿಲ್ಲುವ ವೀರರಸಭೀತ
ಸುಂದರ ಕಥಾನಕ. ಗಣಪತಿ ವಿಜಯ, ಗಣಪತಿ ವಿಜಯ, ಮೂಷಿಕಾಸುರ ನಿಗ್ರಹ. ಮೂಷಿಕಾಸುರ ವಧೆ. ಕ್ರೌಂಚ ಎನ್ನುವ ಗಂಧರ್ವ ಕಾಮಾಂತನಾಗಿ ಅಹಂಕಾರದಿಂದ ಎದುರಿಸುತ್ತಿದ್ದಾಗ ಸೌಕರಿ ಎನ್ನುವ ಮಹರ್ಷಿ ಕೋಪದಿಂದ ಶಪಿಸಿದ. ಕ್ರೌಂಚ, ಚಿತ್ತ ಚಾಂಚಲ್ಯದಿಂದ ವ್ಯವಹರಿಸಿದ ನೀನು ಚಪಲ ಬುದ್ಧಿಯ ಮೂಷಿಕನಾಗಿ ವಿಶಿಶಾಪದಿಂದ ಕ್ರೌಂಚ ಮುಷ್ಕನಾದ. ಮುಷ್ಕಾಸುರನಾದ. ಕಾಡು ಗುಡ್ಡಗಳಲ್ಲಿ ಅಲೆದ. ತನ್ನ ರಾಕ್ಷಸಿ ಸ್ವಭಾವವನ್ನು ಲೋಕದಲ್ಲೆಲ್ಲ ಪಸರಿಸಲಾರಂಭಿಸಿ ಅಟ್ಟಹಾಸದಿಂದ ಮಾರುಮಲೆತು ಜೀವಕೋಟಿಗಳನ್ನು ಬೆಸೆಗೆಡಿಸುತ್ತಾ ಇದ್ದಾನೆ ಮೂಷಿಕಾಸುರ. ಮೂಷಿಕಾಸುರ ದೈತ್ಯ ರೂಪದ ಕ್ರೌಂಚ. ಮೂಷಿಕಾಸುರ ಮೂಷಿಕಾಸುರನ ಅಟ್ಟಹಾಸ ಲೋಕವೇ ನಡುಗಿತು. ಹರಗಿರಿಗೆಯರ ಮೊರೆ ಹೊಕ್ಕರು ದೇವತೆಗಳು. ಅರ್ಧನಾರೀಶ್ವರ ಸ್ವರೂಪದ ಶಿವಪಾರ್ವತಿಯರು ಸೌಭರಿ ಮನಿಶಾಪದ ಪ್ರಾಂತವನ್ನು ಮುಷಿಕಾಸುರನ ವಿಗ್ರಹ ಗಜಮುಖದವನಿಂದ ಮಾತ್ರ ಸಾಧ್ಯ ಎನ್ನುವುದನ್ನು ಅರಿತು ಕಾಯೋನ್ಮುಖರಾದರು. ಹರಗಿರಿಗೆಯರ ಸಂಜಾತ ಆನೆ ಮಗದ ಬಾಲ Some people talk very neatly. Seems like my fantasy. But treat me requires some love and desire. It's something to comfort me. There's never a guarantee.